ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಆಡಳಿತಕ್ಕೊಳಪಟ್ಟಿರುವ ಕೈಪುಂಜಾಲು ಸೈಯದ್ ಅರಬಿ ವಲಿಯುಲ್ಲನವರ ದರ್ಗಾದಲ್ಲಿ ಬುಧವಾರ ವಾರ್ಷಿಕ ಸಫರ್ ಜಿಯಾರತ್ ಸಂಪನ್ನಗೊಂಡಿತು. ಮುಸ್ಲಿಂ, ಹಿಂದೂ ಮತ್ತು ಕ್ರೈಸ್ತ ಬಾಂಧವರು ಸೌಹಾರ್ದತೆ ಮತ್ತು ಭಕ್ತಿ ಭಾವದಿಂದ ಭಾಗವಹಿಸುವ ಸಫರ್ ಜಿಯಾರತ್ ಸಮಾರಂಭವು ಸರ್ಕಾರ ಸೂಚಿಸಿರುವ ಕೋವಿಡ್-19 ಮಾನದಂಡಗಳ ಅನುಕರಣೆಯೊಂದಿಗೆ ಸರಳವಾಗಿ ನಡೆಯಿತು. ವಾರ್ಷಿಕ ಜಿಯಾರತ್ ಸಂದರ್ಭದಲ್ಲಿ ದರ್ಗಾಕ್ಕೆ ಭೇಟಿ ನೀಡಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಗಂಜಿ, ಮಂಡಕ್ಕಿ, ಖರ್ಜೂರ ಸಹಿತ ವಿವಿಧ ವಸ್ತುಗಳನ್ನು ವಿತರಿಸಲಾಯಿತು. ನೂರಾರು ವರ್ಷಗಳಷ್ಟು ಪುರಾತನವಾದ ಇತಿಹಾಸವನ್ನು ಹೊಂದಿರುವ ಕೈಪುಂಜಾಲು ಸೈಯದ್ ಅರಬಿ ವಲಿಯುಲ್ಲರವರ ದರ್ಗಾವು ಹಿಂದೂ ಮುಸ್ಲಿಂ ಸಮುದಾಯದ ಜನರ ಭಾವೈಕ್ಯದ ಕೇಂದ್ರವೂ ಆಗಿದೆ. ಸ್ಥಳೀಯ ಮೊಗವೀರ ಕುಟುಂಬವೊಂದಕ್ಕೆ ಸೇರಿದ ಜಮೀನಿನಲ್ಲಿ ದರ್ಗಾ ಇದ್ದು, ಇಲ್ಲಿನ ವಾರ್ಷಿಕ ಉರುಸ್ ಸಮಾರಂಭದಲ್ಲಿ ಹಿಂದೂಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹರಕೆ ಸಲ್ಲಿಸುತ್ತಾರೆ. ಇಲ್ಲಿನ ದರ್ಗಾದ ಒಳಗೆ ಪ್ರತಿದಿನ ಮೊಗವೀರ ಪ್ರತಿನಿಧಿಗಳೇ ದೀಪ ಹಚ್ಚುವುದು ಇಲ್ಲಿನ ವೈಶಿಷ್ಟ್ಯತೆಯಾಗಿದೆ. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಸಹಿತ ವಿವಿಧ ಗಣ್ಯರು ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಜಾತಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೂ ಸಹಕಾರವನ್ನು ನೀಡುತ್ತಾರೆ. ಇಲ್ಲಿ ಈ ದಿನದ ಒಂದು ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಇದು ಮುಸ್ಲಿಮರಿಗೆ ಒಂದು ಬಹಳ ಪವಿತ್ರವಾದ ದಿನವಾಗಿದೆ. ಯಾಕಂತ ಹೇಳಿದ್ರೆ, ನಮ್ಮ ಮಹಾನ್ ಪ್ರವಾದಿಗಳಾಗಿರುವಂಥ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಸುದೀರ್ಘ ಅಸ್ವಸ್ಥದ ನಂತರ ಗುಣಮುಖರಾಗಿ ಅವರು ಪಶ್ಚಿಮಾಭಿಮುಖವಾಗಿ ಹೋಗಿ ದೇವರ ದರ್ಶನ ಅಂದರೆ ದಿವ್ಯ ದರ್ಶನವನ್ನು ಮಾಡಿ ಅಲ್ಲಿ ಜಿಯಾರತನ್ನು ಮಾಡಿರ್ತಾರೆ. ಆ ಪುಣ್ಯ ದಿನದಂದು ನಾವು ಮುಸ್ಲಿಮರು ಕೂಡ ಅದೇ ರೀತಿಯಲ್ಲಿ